ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಈಗ ಶೆಕೆಗಾಲಕ್ಕೆ ಬೇಕಾಗುವಂಥ ಖಾದ್ಯಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಅಡುಗೆ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಇದನ್ನೆಲ್ಲ ಹೇಳ್ಕೊಡ್ತಾರೆ ಶ್ರೀಮತಿ ಅರುಣಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಶೆಕೆಗಾಲ ಶುರು ಆಯಿತು, ಮಾರ್ಚ್ ಇದೆಲ್ಲ ಬಂತು ಅಂತ ಹೇಳಿದರೆ ಇನ್ನೂ ಶೆಕೆ. ಸೊ ಲೈಟ್ ಫುಡ್ ಇರಬೇಕು, ಇಂಥದ್ದೇ ಎಲ್ಲ ನಾವು ಆಶಿಸ್ತೀವಿ. ಸೊ ಶೆಕೆಗಾಲಕ್ಕೆ ಆಗುವಂಥ ಯಾವ ಖಾದ್ಯವನ್ನು ನಮಗೆ ಹೇಳ್ಕೊಡ್ತಾ ಇದ್ದೀರಿ ಇವತ್ತು? ಮಾವಿನಕಾಯಿ ಸಾರು ಉಕ್ಕರಿ ಅಂತ. ಮಾವಿನಕಾಯಿ ಸಾರು ಉಕ್ಕರಿ, ಸಾರು, ಓಕೆ, ಅದಕ್ಕೆ ಸಾರು ಉಕ್ಕರಿ, ಸಾರು ಉಕ್ಕರಿ ಅಂತಲೇ. ಇದು ಮಾವಿನಕಾಯಿ ಸಿಪ್ಪೆ ತೆಗೆದು ನೀರು ಮಾಡಿ. ಮಾವಿನಕಾಯಿಯ ಸಿಪ್ಪೆ ಅಂದ್ರೆ ಇದು ಹೇಗೆ ಬೇಯಿಸಿಟ್ಕೊಂಡಿದ್ದೀರಾ? ಇಲ್ಲ, ಬೇಯಿಸಿಟ್ಕೊಳ್ಳಿಲ್ಲ. ಹಾಗೆ ಉಪ್ಪಿನ ನೀರಿನಲ್ಲಿ ಇದು ನೋಡಿ, ಈ ಮಾವಿನಕಾಯಿ ಉಪ್ಪಿನ ನೀರಿನಲ್ಲಿ ಬೇಯಿಸಿ ಅದನ್ನ ನಂತರ ಈ ಮಾವಿನಕಾಯಿ ಮಾವಿನಕಾಯಿನ ಅದು ಚಂದ ಉಜ್ಜಿ ಅದನ್ನ ಒಂದು ಇದರಲ್ಲಿ ಪ್ಲಾಸ್ಟಿಕ್ನ ಬಾರಣಿಯಲ್ಲಿ ಹಾಕಿ ಇಡಬೇಕು. ಇಟ್ಟ ಮೇಲೆ ಅದು ಎಷ್ಟು ಸಮಯ ತನಕ, 1 ವರ್ಷ ತನಕ ಅದು ಹಾಗೆ ಇರ್ತದೆ. ಅಂದ್ರೆ ಉಪ್ಪು ನೀರನ್ನ ನಾವು ಕುದಿಸಿಟ್ಟು ಅದು ತಣದ ಮೇಲೆ ತುಂಬಾ ತಣದ ಮೇಲೆ ಮತ್ತೆ ಈ ಮಾವಿನಕಾಯಿ ಉಜ್ಜಿ ಅದರಲ್ಲಿ ಹಾಕಿ ಇಡಬೇಕು. ಹಾಕಿ ಅದು 1 ವರ್ಷ ತನಕ ಹಾಗೆ ಏನಾಗುದಿಲ್ಲ, ಹಾಗೆ ಇರ್ತದೆ. ಅದು ಮತ್ತೆ ನಮಗೆ ಯಾವಾಗ ಬೇಕಾದ್ರೆ, ನಮಗೆ ಯಾವ ಟೈಮಿಗೆ ಬೇಕಾದ್ರೆ ಅದನ್ನು ಮಾಡುವ. ಈಗ ಅದು ಮಾವಿನಕಾಯಿ, ಮಾವಿನ ಹಣ್ಣ, ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾರಲ್ಲ, ಅದು ಮಾವಿನಕಾಯಿ. ಅದೇ ಅದನ್ನು ನೀರು ಹಾಕಿ ಇದನ್ನೆಲ್ಲ ಸಿಪ್ಪೆ ತೆಗೆದು ಇದನ್ನು ಹೀಗೆ ಮಾಡಿ. ಸೊ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ. ಇದನ್ನ ಮತ್ತೆ ತಣ್ಣೀರಲ್ಲಿ ಮಾಡ್ಕೊಂಡ್ರು ಆಗ್ತದೆ? ಆಗ್ತದೆ. ಇದಕ್ಕೆ ಸ್ವಲ್ಪ ಬೇಕಾದಲ್ಲ ಇದನ್ನೆಲ್ಲ ಹಾಕಿ. ಓಕೆ. ಸೊ ಈಗ ಮೊಟ್ಟ ಮೊದಲಿಗೆ ಹೇಗೆ ಶುರು ಮಾಡ್ಕೊಳ್ಳೋದು? ಈಗ ಬಾಣಲೆ ತಗೊಳ್ಳಿ. ಇದಕ್ಕೇನು ಎಣ್ಣೆ ಏನಾದರೂ ಹಾಕೊಳ್ಬೇಕು? ಎಣ್ಣೆ ಹಾಕಿ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ಹೇಳಿದ್ರೆ ಇದು ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಇದು ಒಗ್ಗರಣೆಗೆ ಹೇಗೆ ಸ್ವಲ್ಪ ಹಾಕಿ ಇನ್ನು ಹಾಕ್ಕೊಳ್ಬೇಕಾ? ಸ್ವಲ್ಪ ಮೊದಲಿಗೆ ಉದ್ದಿನಬೇಳೆ, ಸಾಸಿವೆ, ಒಣಮೆಣಸು. ಇದರ ಬೀಜ ಎಲ್ಲ ಹಾಕೋದು ಬೇಡ, ಖಾಲಿ ಅದರದ್ದು ಕೈ ಹೊಡಿತದೆ. ಈ ಶೆಕೆಗಾಲಕ್ಕೆ ಇಂಥದ್ದೇ ಸ್ವಲ್ಪ ತೆಳುವಾಗಿರುವಂಥ ಸಾರೆಲ್ಲ ಇದ್ರೆ ತುಂಬ ಖುಷಿ ಅನಿಸುತ್ತೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಶೆಕೆನೂ ಜಾಸ್ತಿ ಬೇರೆ, ಅಂಥದ್ರಲ್ಲಿ ಈಗಂತೂ ತೀರಾ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಸೊ ತಿಳಿ ಸಾರು, ಇಂಥದ್ದೆಲ್ಲ ಸಾರೆಲ್ಲ ಇದ್ದರೆ ಊಟಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ, ಲೈಟ್ ಫುಡ್. ಸೊ ಅದರಲ್ಲೂ ಇದನ್ನೆಲ್ಲ ಮಾವಿನಕಾಯಿ ಇದನ್ನೆಲ್ಲ ಹೆಚ್ಚಾಗಿ ಮೊದಲೆಲ್ಲ ಮಳೆಗಾಲಕ್ಕೆ ಅಂತ ಹಾಕ್ಕೊಳ್ತಾ ಇದ್ರು. ಆದರೆ ಇದು ಬೆಸ್ಟ್ ಫುಡ್ ಅಂತ ಹೇಳಿದ್ರೆ ಈ ಶೆಕೆಗಾಲಕ್ಕೆ ಲೈಟ್ ಆಗಿರುವಂಥದ್ದು. ಈರುಳ್ಳಿ, ಸೊ ಇದು ಪೂರ್ತಿಯಾಗಿ ಕಂದು ಬಣ್ಣ ಬರಬೇಕು. ಹೌದು, ಕಂದು ಬಣ್ಣ ಬರಬೇಕು. ಆಮೇಲೆ ಸ್ವಲ್ಪ ಬೇಯಿಸಬೇಕು. ಓಕೆ.
ಆಮೇಲೆ ಇದನ್ನು ಸ್ವಲ್ಪ ಮೆಣಸು ನೋಡಿ ರುಚಿಗೆ ತಕ್ಕಷ್ಟು ಸೊ ಖಾರಕ್ಕೆ ಮೆಣಸಿನ ಖಾರಕ್ಕೆ ಮೆಣಸು. ಸೊ ಇದು ಮೆಣಸಿಕಾಯಿ ತರ ಅಲ್ಲ ಅಲ್ವಾ? ಅಲ್ಲ, ಮೆಣಸಿಕಾಯಿ ತರ ಅಲ್ಲ, ಅದಕ್ಕಾದ್ರೆ ರುಬ್ಕೊಳ್ಬೇಕು ಬಹುಶಃ. ಇಲ್ಲ ಇಲ್ಲ, ಅದು ಬೇರೆ ನಮಗೆ. ನೀರು ಸ್ವಲ್ಪ ಉಪ್ಪು ಹಾಕಿದೆ. ಇದು ಹೇಗೆ ಹುಳಿ ಹುಳಿ ಆಗಿರುತ್ತಾ? ಹುಳಿ ಹುಳಿಗೆ ಸ್ವಲ್ಪ ಉಪ್ಪು ಸಿಹಿ ಎಲ್ಲ ಟೇಸ್ಟ್ ಇರ್ತದೆ. ಹದ ಹಣ್ಣಾಗಿರುವಂಥದ್ದು. ಸೊ ಈಗ ಅರಿಶಿನ ಪುಡಿ ಹಾಕೊಂಡ್ರಿ, ಉಪ್ಪು, ಅರಿಶಿನ, ಸ್ವಲ್ಪ ಬೆಲ್ಲ. ಇದು ಅಂದ್ರೆ ತೀರಾ ಕಾಯಿ ಮಾವಿನಕಾಯಿನೂ ಅಲ್ಲ, ಅರ್ಧ ಹಣ್ಣಾಗ್ತಾ ಇರುವಂಥದ್ದು. ತುಂಬಾ ಕಾಯಿ ಅಲ್ಲ, ತುಂಬಾ ಉಪ್ಪಿನಕಾಯಿಗೆ ಹಾಕ್ತಾವಲ್ಲ ಬರಣಿಲ್ಲ, ಅದೇ ನಮ್ಮನೆ ಮಾತ್ರ. ಇದು ಉಪ್ಪು ನೀರಿನಲ್ಲಿ ಹಾಕಿ ಇಟ್ಕೊಳ್ಳುವಂಥದ್ದು. ಸೊ ಇದೇ ಈಗ ಮಾವಿನಕಾಯಲ್ಲಿ ಚಟ್ನಿ ಕೂಡ ಅದನ್ನು ಹೌದೌದು, ಅದು ಸಹ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರದೇ ರಸದಲ್ಲಿ ಅದು ಬೇಯಬೇಕು, ಅದರಲ್ಲಿ ನೀರು ಬೇಕು ಅಂತ ಏನಿಲ್ಲ. ಸ್ವಲ್ಪ ನೀರು ಹಾಕಿ ನಾವು ಅದನ್ನೆಲ್ಲ ತೆಗೆದು, ಈ ಮಾವಿನಕಾಯಿ ತೆಗೆದು ಅದನ್ನು ಕಿವುಚಿ ಇರಬೇಕು. ಮತ್ತೆ ತುಂಬಾ ನೀರು ಹಾಕಬಹುದು ಅದರಲ್ಲೇ. ಅದೇ ನಮಗೆ ಎಷ್ಟು ಹುಳಿ ಬೇಕು, ಎಷ್ಟು ಸಾರು ಬೇಕು, ಅದರ ಮೇಲೆ ನಾವು ಅಷ್ಟನ್ನು ಮಾವಿನಕಾಯನ್ನ ಹಾಕೊಳ್ಬೇಕು. ಸೊ ತೀರಾ ಸುಲಭ, ಭರಣಿಯಿಂದ ಹಾಗೆ ತೆಗೆದು ಸಡನ್ ಬೇಗ ಬೇಗ ಮಾಡ್ಕೊಳ್ಬೋದು. ಅದೇ ಹೇಳಿದೆ ಅಲ್ವಾ, ಸೆಕೆಗಾಲಕ್ಕೆ ಅಡುಗೆ ಮನೆಗಂತೂ ಹೋಗಕ್ಕೆ ಮನಸ್ಸೇ ಬರಲ್ಲ. ಸೊ ಅಂಥದ್ರಲ್ಲಿ ಈ ಥರ ಈಸಿ ಟೇಸ್ಟು ಕೂಡ ಆಗಬೇಕು. ಹಸಿವಾಗುವಾಗ ಏನಾದರೂ ಟೇಸ್ಟಿ ಬೇಕು ಅಂತ ನಮಗಂತೂ ಅನಿಸುತ್ತೆ. ಸೊ ಆ ಟೈಮಲ್ಲಿ ಟೇಸ್ಟಿನೂ ಇರುತ್ತೆ, ಇದು ಹುಳಿ ಸಿಹಿ ಎಲ್ಲ ಮಿಕ್ಸ್ ಆದಾಗ ಚೆನ್ನಾಗಿರುತ್ತೆ. ಸೊ ಇದು ಕುದಿ ಬಂದರೆ ಆಯಿತು, ರೆಡಿ. ಓ, ಸೊ ಜಟ್ಪಟ್ ಅಂತ ಆಗುವಂಥ ಒಂದು ಸಾರು. ಹೌದು, ಸ್ವಲ್ಪ ಬೇಯಬೇಕು ಇದು. ಇನ್ನೂ ಬೇಯಬೇಕಾಗುತ್ತಾ? ಸ್ವಲ್ಪ ಬೇಯಬೇಕು. ಅಂದ್ರೆ ಆ ಮಾವಿನ ಗರಟೆ ಅದು ಮಾತ್ರ ಬೇಯಬೇಕು? ಇಲ್ಲ, ಅಷ್ಟು ಬೇಕು ಅಂತ ಹೇಳಿಲ್ಲ, ಸ್ವಲ್ಪ ಬೇಯಬೇಕು. ಸೊ ಇದು ಅನ್ನದ ಜೊತೆಗೆ ಮಾತ್ರ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ? ಬರೀ ಅನ್ನಕ್ಕೆ ಬೇರೆ ಯಾವ್ದ್ರ ಜೊತೆಗೆ ಟ್ರೈ ಮಾಡಿದಿರಿ? ಇಲ್ಲ ಇಲ್ಲ, ಇದು ಮಾವಿನ ಹಣ್ಣು ಇದೆ. ಬರೀ ಅನ್ನಕ್ಕೆ ಮಾತ್ರ? ಅನ್ನಕ್ಕೆ ಬೇರೆ ಪೂರಿಗೆ ಅದಕ್ಕೆಲ್ಲ ಸಾರು ಮಾತ್ರ. ಸಾರು ಮಾತ್ರ ಒಳ್ಳೇದಾಗುತ್ತಾ? ಇದು ಇದರದೇ ಚಪಾತಿಗೆ ಸಾರಿಗೆ ಚೆನ್ನಾಗಿರುತ್ತಾ? ನೋಡ್ತೀನಿ ಹೇಗಿರುತ್ತೆ ಅಂತ. ಸೊ ನಾನಂತೂ ಕಾಯ್ತಾ ಇದ್ದೀನಿ. ಮಾವಿನಕಾಯಿ ಅಂದ ತಕ್ಷಣ ಬಾಯಲ್ಲೆಲ್ಲ ಹಾಗೆ ನೀರು ಬಂದ್ಬಿಡುತ್ತೆ. ಸೊ ಹೇಗಿದ್ರೆ ಅದು ಹುಳಿ ಅಂದ ತಕ್ಷಣ ತಂತಾನೆ ಬಾಯಲ್ಲಿ ನೀರು ಬರುತ್ತೆ. ಇದರಲ್ಲಿ ಹುಳಿ, ಉಪ್ಪು, ಖಾರ ಎಲ್ಲ ಇರುತ್ತೆ. ಬೇಯ್ತಾ ಬೇಯ್ತಾ ಅದು ಗಟ್ಟಿ ಬರುತ್ತೆ ಹಾಗೇನೆ. ಬೆಲ್ಲ ಎಲ್ಲ ಹಾಕಿದ್ದಾರೆ. ಸ್ವಲ್ಪ ಹಿಂಗು ನೀರು ಹಾಕ್ತಾನೆ, ಹಿಂಗಿನ ನೀರು. ಸೊ ಅದು ಹಾಕಿದ ನಂತರ ಸ್ವಲ್ಪ ಕುದಿಸ್ಕೊಳ್ಬೇಕಾ? ಸ್ವಲ್ಪ ಕುದಿಬೇಕು. ಅದು ಒಗ್ಗರಣೆಗೆ ಏನು ಹಾಕೊಳ್ಳೋ ಆಗಿಲ್ವಾ ಹಿಂಗು? ಇಲ್ಲ, ಈಗ ಮೇಲಿಂದ ಹಾಕಿದ್ರೆ ಸ್ವಲ್ಪ ಪರಿಮಳ ಜಾಸ್ತಿ ಇರುತ್ತೆ. ಕೊತ್ತಂಬರಿ ಸೊಪ್ಪು, ಸಾಕು, ತೆಗಿ. ರೆಡಿ? ಎಸ್, ಆಫ್ ಮಾಡಲಾ? ಮಾಡಿ. ಸೊ ಮಾವಿನಕಾಯಿ ಏನಿದು? ಮಾವಿನಕಾಯಿ ಅಲ್ಲಿ ಸಾರು ಕರಿ ಅಂತ ರೆಡಿ. ಸರ್ವ್ ಮಾಡ್ಕೊಳ್ಳಿ.
ಊಟ ಮಾಡೋ ತಿನ್ನೋ ಸ್ಟೈಲೇ ಬೇರೆ ಇರುತ್ತಲ್ವ, ಪೂರ್ತಿಯಾಗಿ ಅದನ್ನ ಚೀಪಿ ಚೀಪಿ ಹಾಗೆ ತಿಂತಾ ಇರಬೇಕು. ತುಂಬ ಚೆನ್ನಾಗಿ ಅನ್ಸುತ್ತೆ. ಮಾವಿನಕಾಯಿದು ಸಾರು ಉಪ್ಕರಿ ಹೇಗಿದೆ ಹೇಳಿ. ಒಳ್ಳೆ ಅರೋಮ ಅಂತೂ ಬರ್ತಾ ಇದೆ. ಸೊ ಇಂಥ ಎಲ್ಲ ಡಿಶ್ ಶಿಕೆಗಾಲಕ್ಕೆ ಹೇಳಿ ಮಾಡಿಸಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಈಸಿ ಇದೆ, ನಾನಂತೂ ಖಂಡಿತ ಟ್ರೈ ಮಾಡ್ತೀನಿ. ಆದರೆ ಟೇಸ್ಟ್ ಕೂಡ ನೋಡಬೇಕು. ತೀರಾ ಬಿಸಿ ಇದೆ. ಆಹಾ, ಮಾವಿನಕಾಯಿ ಅಂದ ತಕ್ಷಣ ಬಾಯಲ್ಲಿ ಹಾಗೆ ನೀರು ಬಂದುಬಿಡುತ್ತೆ. ಸೊ ಹಾಗೆ ಉಪ್ಪು ಖಾರ ಹಾಕೊಂಡು ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ಈ ಥರ ಅಡುಗೆಯಲ್ಲೂ ಕೂಡ ಇದನ್ನು ಬಳಸ್ಕೊಳ್ಬೋದು. ಇದನ್ನು ಆಗಲೇ ಟೇಸ್ಟ್ ಮಾಡಬೇಕು ಅನಿಸ್ತಾ ಇದೆ. ತೀರಾ ಬಿಸಿ ಇದೆ. ಅದಕ್ಕೂ ಮೊದಲು ಹೇಗೆ ಮಾಡೋದು ಅಂತ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಮಾವಿನಕಾಯಿಯ ಸಾರು ಉಪ್ಕರಿ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಉದ್ದಿನಬೇಳೆ, ಸಾಸಿವೆ, ಒಣಮೆಣಸು ಒಗ್ಗರಣೆ ಮಾಡಿಕೊಂಡು ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಕರಿಬೇವು, ಸಿಪ್ಪೆ ತೆಗೆದು ಕಿವುಚಿದ ಉಪ್ಪಿನಲ್ಲಿ ಹಾಕಿಟ್ಟ ಮಾವಿನಕಾಯಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಬೆಲ್ಲ ಎಲ್ಲವನ್ನೂ ಒಂದಾದ ಮೇಲೊಂದು ಹಾಕಿ ಕುದಿಸಿ ಕೊನೆಯಲ್ಲಿ ಹಿಂಗು ನೀರು, ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಕುದಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಮಾವಿನಕಾಯಿಯ ಸಾರು ಕರಿ ಅನ್ನದೊಂದಿಗೆ ಸವಿಯಲು ಬಲು ರುಚಿಕರ. ಎಸ್, ಟೇಸ್ಟ್ ನೋಡೇ ಬಿಡ್ಲಾ? ನನಗಂತೂ ಕಾಯಕ್ಕೆ ಆಗ್ತಾ ಇಲ್ಲ ಇನ್ನು. ತುಂಬ ಇಡ್ಸಿದ್ರೆ ಇದು ನನಗೆ ಪೂರ್ತಿ ಊಟಕ್ಕೆ ನನಗೇನೆ. ಹುಳಿ ಸಿಹಿ ಮಿಕ್ಸ್ಚರ್ ಸಖತ್ತಾಗಿದೆ. ಇನ್ನು ಸ್ವಲ್ಪ ಉಪ್ಪು ಬೇಕು, ಚೂರು. ಹೌದಾ ಅಲ್ವಾ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ. ಸೊ ಬಟ್ ಅದೊಂದು ಸ್ವಲ್ಪ ಅಷ್ಟು ಬಿದ್ದರೆ ಸೂಪರ್. ಊಟಕ್ಕಂತೂ ಸಖತ್ತಾಗಿದೆ. ಅಷ್ಟನ್ನು ನಾನು ಹಾಕ್ಕೊಳ್ತೀನಿ, ತೊಂದರೆ ಇಲ್ಲ. ಇದು ಪೂರ್ತಿ ನನಗೇನೆ ಊಟಕ್ಕಾಯಿತು. ಸಖತ್ತಾಗಿದೆ. ಥ್ಯಾಂಕ್ ಯು ಸೊ ಮಚ್. ಮಾವಿನಕಾಯಿ ಅಂದ್ರೇ ಸಾಕು, ಸೂಪರ್ ಆಗಿರುತ್ತೆ. ಸೊ ಹಣ್ಣುಗಳ ರಾಜ ಬೇರೆ ಅಲ್ವಾ, ಹಾಗಾಗಿ ಖಂಡಿತವಾಗ್ಲೂ ಅದು ಟೇಸ್ಟಿ ಆಗೇ ಆಗಿರುತ್ತೆ. ಇದಂತೂ ಮಾವಿನಕಾಯಿಂದ ತಯಾರಿಸಿದಂಥ ಸಾರು ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ರೆಸಿಪಿಗೆ ಕಾಯ್ತಾ ಇದ್ದೀನಿ. ಯಾವ ರೆಸಿಪಿ ಮಾಡ್ತಾರೆ ಅಂತ. ಇದೇ ರೀತಿ ಸೂಪರ್ ಆಗಿರುತ್ತೆ. ಹುಳಿ ಹುಳಿ, ಖಾರ ಖಾರ, ಸಿಹಿ ಆಗಿರುತ್ತಾ, ಯಾವ ಅಡುಗೆ ಹೇಳ್ಕೊಡ್ತಾರೆ ಅಂತ ಕಾಯ್ತಾ ಇದ್ದೀನಿ. ನೀವು ಕೂಡ ಕಾಯ್ತಾ ಇರಿ, ಹೇಳ್ಕೊಡ್ತೀವಿ. ಅದರ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್ ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೂಪರ್ ಆಗಿರುವಂಥ ಮಾವಿನಕಾಯಿ ಸಾರು ಸಖತ್ತಾಗಿತ್ತು, ವೆರಿ ಟೇಸ್ಟಿ. ಸೊ ಈಗ ಯಾವ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀನಿ ಮೇಡಮ್? ಸೋಯಾಬೀನ್ ಪಲ್ಯ, ಸುಕ್ಕ ಹೇಳ್ತಾರೆ. ಸುಕ್ಕ. ಆಹಾ, ಇವತ್ತಂತೂ ಊಟಕ್ಕೆ ಸೂಪರ್ ಆಗಿರುತ್ತೆ. ಅನ್ನದ ಜೊತೆಗೆ ಮಾವಿನಕಾಯಿಯ ಸಾರು, ಸೋಯಾಬೀನ್ ಇದರದ್ದು ಸುಕ್ಕ. ಶುರು ಮಾಡೋಣ. ಸೊ ನನಗಂತೂ ಹಸಿವು ಜೋರು ಆಗ್ತಾ ಇದೆ. ಸೋಯಾಬೀನ್ ಸ್ವಲ್ಪ ನೀರಲ್ಲಿ ಹಾಕಿ ಸ್ವಲ್ಪ ನೆನೆಸಿಟ್ಕೊಳ್ಳೋದು. ಓಕೆ. ಆಮೇಲೆ ತೆಂಗಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಇದನ್ನು ಸ್ವಲ್ಪ ರುಬ್ಕೊಳ್ಬೇಕಾ? ಎಸ್, ಹಾಕ್ಕೊಳ್ಳಿ. ತೆಂಗಿನ ತುರಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಇಷ್ಟನ್ನ ಹಸಿ ಹಾಗೇನೆ ತರಿತರಿಯಾಗಿ. ಇದಕ್ಕೆ ನೀರೇನು ಹಾಕೊಳ್ಳೋ ಆಗಿಲ್ಲ. ಅರಿಶಿನ ಪುಡಿ ಏನಾದರೂ ಹಾಕೊಳ್ಬೇಕಾ? ಅರಿಶಿನ ಪುಡಿ ಅದು ಬೇಯುವಾಗ. ಓಕೆ. ಎಸ್. ಸ್ವಲ್ಪ ತರಿ ಆದರೆ ಆಯ್ತು. ಎಸ್. ಸೊ ನೆಕ್ಸ್ಟ್ ಬಾಣಲೆ ತಗೊಳ್ಳಿ. ಸ್ವಲ್ಪ ಎಣ್ಣೆ. ಸೊ ಆಗಲೇ ಹೇಳಿದಾಗೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೋಡ್ಕೊಳ್ಳಿ, ಎಷ್ಟು ಸಾಕಾ?
ಹಾಂ ಸಾಕು ಸಾಕು. ಬೆಳ್ಳುಳ್ಳಿ ಸ್ವಲ್ಪ ಗುದ್ದಬೇಕು, ಜಜ್ಜಿ. ಜಜ್ಜಿಟ್ಟಿದೆ. ಸೊ ಎಣ್ಣೆ ಕೂಡ ಕಾದಿದೆ, ಹಾಕ್ಕೊಳ್ಬೋದು ಅನ್ಸುತ್ತೆ. ನೀರುಳ್ಳಿ ಹಾಕಬೇಕು. ಸೊ ಬರೀ ಇಷ್ಟನ್ನು ಮಾತ್ರ ರುಬ್ಕೊಳಕಲ್ಲ, ತೆಂಗಿನ ತುರಿ, ಬೆಳ್ಳುಳ್ಳಿ, ಜೀರಿಗೆ ಅಷ್ಟೇ. ಮೊದಲಂತೂ ಈ ಸೋಯಾ ಚಂಕ್ಸನ್ನು ಕೂಡ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು, ಹಿಂಜರಿತಾ ಇದ್ರು. ಬಟ್ ಇದು ತುಂಬ ಪ್ರೋಟೀನ್ ಭರಿತವಾದಂಥ ಒಂದು ಸೀಡ್, ಅದನ್ನು ಪಾಪಪ್ ಮಾಡಿ ಚಂಕ್ಸ್ ಥರ ಮಾಡ್ಕೊಂಡಿರ್ತಾರೆ. ಹೌದು, ಇದು ಪಲ್ಯ ಊಟಕ್ಕೆ ಇದಕ್ಕೆಲ್ಲ ಚಪಾತಿ ಅದೇ ಚೆನ್ನಾಗಿರುತ್ತೆ. ಮತ್ತು ಗಂಜಿಗೆ ತುಂಬ ಒಳ್ಳೆ ಚೆನ್ನಾಗಿರುತ್ತಾ? ಓ, ಸೊ ಸಂತೋಷ್ ರೈಸ್ ಮಿಲ್ಸ್ ಅವರ ಇದು ಕುಚ್ಚಲಕ್ಕಿ ಇದೆ, ಅದರ ಗಂಜಿ ಮಾಡ್ಕೊಂಡು ಇದರ ಪಲ್ಯ, ಇಲ್ಲಿದ್ರೆ ಅದನ್ನ ಅನ್ನ ಮಾಡ್ಕೊಂಡ್ರೆ ಸಾರು ಪಲ್ಯ ಎಲ್ಲ ರೆಡಿ. ಜಾಸ್ತಿ ಇದು ಪಲ್ಯ ಸೊಪ್ಪು ಪಲ್ಯ ಒಳ್ಳೆ ಆಗುತ್ತೆ. ಬೆಳ್ಳುಳ್ಳಿ ಅಂತಾನೆ. ಸೊ ಈಗ ಸೋಯಾ ಚಂಕ್ಸ್ ಹಾಕಿ ಮಾಡಿದ್ರಿ, ಸೇಮ್ ಇದೇ ರೆಸಿಪಿ ನಾವೇನಾದರೂ ಕಾಪಿ ಮಾಡ್ಬೋದಾ ಇದಕ್ಕೆ ಚಿಕನ್ಗೆ? ಇದೇ ರೀತಿ ಮಾಡ್ಬೋದು, ಮಾಡ್ಕೊಂಡು ಸ್ವಲ್ಪ ರೀತಿ ಅದೇ ರೀತಿಯಾಗಿ ಬರ್ತದೆ. ಸೊ ನಿಮಗೆ ನಾನ್ ವೆಜ್ ಇದು ವೆಜ್ ಅಲ್ಲಿ ಇಷ್ಟ ಇಲ್ಲ, ಅದು ನಾನು ತಿನ್ನಲ್ಲ. ಸೊ ನೀವು ತಿನ್ನಲ್ಲ, ಅದಕ್ಕೆ ಚಿಕನ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಇದನ್ನ ಮಾಡ್ಕೊಳ್ತಾ ಇದ್ರಿ ಸೋಯಾ ಚಂಕ್ಸ್. ಆಗಲೇ ಹೇಳ್ದೆಲ್ಲ, ಮೊದಲೆಲ್ಲ ಹಾಗೆ ಈ ಸೋಯಾ ಚಂಕ್ಸನ್ನು ನಾನ್ ವೆಜ್ ಥರ ಇರುತ್ತೆ ಅಂತ ಹೇಳಿ ಹಿಂಜರಿತಾ ಇದ್ರು. ಬಟ್ ಅದೊಂದು ಸೀಡ್, ಸೊ ಹಾಗಾಗಿ ಪ್ರೋಟೀನ್ ಭರಿತವಾದಂಥ ಒಂದು ಸೀಡ್ ಆ್ಯಕ್ಚುಲಿ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುವಂಥ ಒಂದು ಧಾನ್ಯ. ಅದನ್ನು ಪಾಪಪ್ ಮಾಡಿನೇ ಈ ಥರ ಸೋಯಾ ಚಂಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ಇದು ಪೂರ್ತಿಯಾಗಿ ಹೊಂಬಣ್ಣ ಬರೋವರೆಗೂ ಕರಿಬೇಕಾ? ಕರಿಬೇಕು, ಸ್ವಲ್ಪ ಕೆಂಪಾಗಬೇಕು. ಇನ್ನು ಸೋಯಾಬೀನ್ ಹಾಕಬೇಕು. ಇದು ಫಸ್ಟ್ ಇದು ಫ್ರೈ ಆಗಬೇಕು, ಇದರಲ್ಲಿ ಸ್ವಲ್ಪ ಹಾಕಬೇಕು. ಸ್ವಲ್ಪ ಮೆಣಸು, ಮೆಣಸಿನ ಪುಡಿ, ಅರಸಿನ, ಖಾರ ಬೇಕನ್ನೋರು ಇಷ್ಟನ್ನೇ ಹಾಕೊಂಡು ಏನಾದರೂ ಹಾಗೆ ಸ್ವಲ್ಪ ಹುಳಿ ಹಿಂಡಿದ್ರೆ ಆಯ್ತು. ಹೌದು, ಅಷ್ಟೇ ಮಾಡ್ಕೊಳ್ಬಹುದು. ಸ್ವಲ್ಪ ನೀರು ಹಾಕಿ, ಒಂಚೂರು ನೀರು ಹಾಕಿ, ಸ್ವಲ್ಪ ಸಾಕು. ಅಂದರೆ ಮೆಣಸಿನ ಪುಡಿ ಹಾಕಿದ ನಂತರ ಅದು ಸುಡುವ ಚಾನ್ಸಸ್. ಹೌದು, ಅದಕ್ಕೆ ಉಪ್ಪು ಹಾಕಲಿಲ್ಲ. ಸ್ವಲ್ಪ ಉಪ್ಪು, ಸ್ವಲ್ಪ ಆಡ್ತಕ್ಕಂದ್ರೆ ಹಾಕ್ಬೇಕಾ ಇದು ಪಲ್ಯ. ಸೊ ಇದಕ್ಕೆ ಹುಳಿಗೆ ಏನು ಹಾಕೊಳ್ಳೋದು?
ಟೊಮ್ಯಾಟೊ ಏನು ಹಾಕಲಿಲ್ಲ, ಹಾಕಿದ್ರೆ ಆಗ್ತದೆ. ಇದಕ್ಕೆ ಹುಳಿ ಹಾಕುದಿಲ್ಲ, ಇದಕ್ಕೆ ಹಾಕೋದಿಲ್ಲ, ಪಲ್ಯಕ್ಕೆ ಹುಳಿ ಹಾಕುದಿಲ್ಲ, ಅಗತ್ಯ ಬರೋದು. ಸುಕ್ಕೆಗೆ ಪಲ್ಯ ಹುಳಿ ಹಾಕುದಿಲ್ಲ ಇದಕ್ಕೆ. ಮತ್ತು ಒಂದೊಂದು ಟೇಸ್ಟ್ ಇರ್ತದೆ ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕ್ತಾನೆ. ಎಲ್ಲ ಜಟ್ಪಟ್ ಅಡುಗೆ ಅಲ್ವಾ ಇವತ್ತು? ಹೌದು, ಸ್ವಲ್ಪ ಬೇಗ ಬೇಕು. ಸೊ ಇದು ರೆಡಿಯಾ? ರೆಡಿ. ವಾರೆ ವಾ, ಸೂಪರ್ ಫಾಸ್ಟಲ್ಲಿ ರೆಡಿ ಆಯಿತು. ಸೊ ಸೋಯಾ ಚಂಕ್ಸ್ ಸುಕ್ಕ ಸೋಯಾಬೀನ್ ಸುಕ್ಕ ರೆಡಿ. ಎಸ್, ಸೋಯಾಬೀನ್ ಸುಕ್ಕ ಟೇಸ್ಟ್ ನೋಡೇ ಬೇಡೋಣ ಫಸ್ಟ್. ಎಸ್, ತಗೊಳ್ಳಿ ಮೇಡಮ್, ಟೇಸ್ಟ್ ನೋಡಿ ಅಂತ. ಹೇಗಾಗಿದೆ? ಮನೇಲಿ ಮಾಡಿದಾಗ ಆಗಿದೆಯಾ, ಇನ್ನೂ ಟೇಸ್ಟಿ ಆಗಿದೆಯಾ ನೋಡಿ. ಸೋಯಾಬೀನ್ ಈ ಥರ ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ. ಸುಕ್ಕ ನೋಡಿ ಎಷ್ಟು ಚೆನ್ನಾಗಿ ಪೋಣಿಸಿ ಬಂದಿದೆ. ಹುಳಿ ಹಾಕ್ಲಿಲ್ಲ. ನಾನು ಅನ್ಕೊಂಡೆ ಹೇಗೆ ಬರುತ್ತೆ ಅಂತ. ಇಲ್ಲ, ಇದಕ್ಕೆ ಪಲ್ಯ ಹುಳಿ ಹಾಕುದಿಲ್ಲ. ಒಂದೊಂದು ಖಂಡಿತವಾಗ್ಲೂ ಅಗತ್ಯವೇ ಇಲ್ಲ ಹುಳಿದು. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ 2 ಡಿಶ್ ಕೂಡ ಸೂಪರ್. ಇದಂತೂ ಇನ್ನೂ ಸಖತ್ತಾಗಿದೆ, ವೆರಿ ನೈಸ್. ಸೊ ಅನ್ನ ಸಾರು ಅದ್ರ ಜೊತೆಗೆ ಸೈಡ್ ಡಿಶ್ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಬಿಸಿ ಬಿಸಿಯಾದಂಥ ಸೋಯಾಬೀನ್ ಸುಕ್ಕ ಸಖತ್ತಾಗಿದೆ, ವೆರಿ ಟೇಸ್ಟಿ. ಖಂಡಿತವಾಗ್ಲೂ ಇದು ನೀವು ಟ್ರೈ ಮಾಡಲೇಬೇಕು. ಈಸಿ ಕೂಡ ಆಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಸೋಯಾಬೀನ್ ಸುಕ್ಕ ತಯಾರಿಸೋ ವಿಧಾನ: ಮೊದಲು ತೆಂಗಿನ ತುರಿಗೆ 2 ರಿಂದ 8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ನೆನೆಸಿಟ್ಟ ಸೋಯಾ ಚಂಕ್ಸ್ ಅನ್ನು ಹಾಕಿ ಹುರಿಯಿರಿ. ಆನಂತರ ಮೆಣಸಿನ ಪುಡಿ, ಅರಿಶಿನ ಪುಡಿ ಹಾಕಿ ಹುರಿದು ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಸೋಯಾ ಚಂಕ್ಸ್ ಬೆಂದ ನಂತರ ರುಬ್ಬಿದ ಮಸಾಲೆ ಹಾಕಿ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಮಧ್ಯಾಹ್ನದ ಊಟಕ್ಕೆ ಸೋಯಾಬೀನ್ ಸುಕ್ಕ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೂಪರ್ಬ್ ಆಗಿತ್ತು 2 ಅಡುಗೆ ಕೂಡ. ಮಾವಿನಕಾಯಿ ಸಾರು ಅದ್ರ ಜೊತೆಗೆ ಸೋಯಾಬೀನ್ ಸುಕ್ಕ ಇದ್ರೆ ಭರ್ಜರಿ ಊಟ. ಸಖತ್ತಾಗಿತ್ತು, ವೆರಿ ಟೇಸ್ಟಿ ಆ್ಯಂಡ್ ಈಸಿ ಕೂಡ. ಸೊ ನಾನಂತೂ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಶೆಕೆಯಲ್ಲಿ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಅನ್ಸೋದು. ಇದಂತೂ ಜಟ್ಪಟ್ ಆಗುತ್ತೆ, ತುಂಬ ಚೆನ್ನಾಗಿದೆ, ವೆರಿ ನೈಸ್, ವೆರಿ ಟೇಸ್ಟಿ. ಒಳ್ಳೆ ರುಚಿಕರವಾದಂಥ ಖಾದ್ಯಗಳನ್ನು ಹೇಳ್ಕೊಟ್ರಿ, ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೆಕೆಗಾಲಕ್ಕೆ ಕುಚ್ಚಲಕ್ಕಿ ಆದಷ್ಟು ಸೇವಿಸಬೇಕು ಅಂತ ಹೇಳ್ತಾರೆ. ಯಾಕೆಂತ ಹೇಳಿದರೆ ದೇಹವನ್ನು ತಂಪಾಗಿ ಇಡುತ್ತೆ. ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇವತ್ತಿನ ಈ ಸಂಚಿಕೆಯಲ್ಲಿ ತಯಾರಾದಂಥ 2 ಖಾದ್ಯಗಳು ಕೂಡ ಸೂಪರ್ಬ್ ಆಗಿತ್ತು. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.